ನಿಮ್ಮ ಪ್ರತಿನಿಧಿಯಾಗಿ ಅವರ ಶಾಸಕತನಕ್ಕೆ ಸಮರ್ಥನೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಈಗಲೂ ಕೂಡ ಅನೇಕ ಬೇಡಿಕೆಗಳನ್ನು ಎಲ್ಲ ಕೆಲಸಗಳು ಮಾಡಲಿಕ್ಕೆ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಾನು ನಾಳೆನೇ ಮಾಡ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಆದರೆ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಹಂತ ಹಂತವಾಗಿ ಬಗೆಹರಿಸಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಅವರಿಗೆ ತಿಳಿಸಿ. ನಮ್ಮ ಸರ್ಕಾರ ಜನಪರವಾಗಿರ್ತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ. ನಾವು ಏನು ಮಾತು ಕೊಡ್ತೇವೆ ಜನರಿಗೆ ಚುನಾವಣಾ ಸಂದರ್ಭದಲ್ಲಿ, ಆ ಮಾತುಗಳನ್ನ ಚಾಚೂ ತಪ್ಪದೇನೆ